75ನೇ ರಿಪಬ್ಲಿಕ್ ಡೇ ನಿಮಿತ್ತವಾಗಿ ಶವಣೂರು ಸರ್ಕಲ್ನಲ್ಲಿ ಇರುವ ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಂಗೊಳ್ಳಿ ರಾಯಣ್ಣ ಇವರ ಕಂಚಿನ ಪುತ್ಥಳಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಹೇಂದ್ರ ಪೂಜೆ ಸಲ್ಲಿಸಿದರು. ಇದೇ ವೇಳೆ ಸ್ಥಳದಲ್ಲಿದ್ದ ಅನೇಕ ಮುಖಂಡರು ಪೂಜೆ ನಡೆಸಿ ಸಿಹಿ ಹಂಚಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಕನಕದಾಸ, ಸಂಘದ ಅಧ್ಯಕ್ಷ ಮಂಜುನಾಥ್, ಕೋಳಿ ಅಂಗಡಿ ವಿಜಿ, ಶಾಮಿಯಾನ ಮಂಜು, ಅಂಬರೀಶ್, ತೆರಿಗೆ ಇಲಾಖೆ ನಿವೃತ್ತ ಅಧಿಕಾರಿ ರಾಜೇಗೌಡ, ಕವಿನಕೆರೆ ರಾಜಣ್ಣ, ಜಯಣ್ಣ, ಅಂಗಡಿ ಪುಟ್ಟರಾಜು, ನಿಂಗೇಗೌಡ, ರಾಮೇಗೌಡ, ಶವಣೂರು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಂಜು, ಶವಣೂರು.